ಶಿವ ಪಾರ್ವತಿಯರ ಅನುಗ್ರಹದಿಂದ ಜನನಕ್ಕೆ ಬಂದ 2 ಕೇಂಜವ ಅಕ್ಕಿಗಳು ಬಹಳ ಸಂತೋಷದಿಂದ ಜೀವನ ಸಾಗಿಸುತ್ತಿರುವಾಗ ಕೇಂಜವ ಅಕ್ಕಿಗಳಲ್ಲಿ ಒಂದು ದಿನ ಈ ರೀತಿಯಾಗಿ ಆಲೋಚನೆ ಮೂಡುತ್ತದೆ. ನಮ್ಮ ನಂತರ ನಮ್ಮ ವಂಶ ಅಳಿದು ಹೋಗುವುದರಿಂದ ತಾವು ಸತಿಪತಿಗಳಾಗಿ ಜೀವನ ನಡೆಸಿ ತಮ್ಮ ವಂಶವನ್ನು ವೃದ್ಧಿಸಬೇಕೆಂದು ಆಲೋಚಿಸಿ ಶಿವಪಾರ್ವತಿಯರ ಬಳಿ ಬಂದು ತಮ್ಮ ನಡುವಿನ ಸಹೋದರ ಸಂಬಂಧವನ್ನು ತೆಗೆದುಹಾಕುವಂತೆ ಕೋರಿಕೆ ಸಲ್ಲಿಸುತ್ತಾರೆ. ಅವರ ಕೋರಿಕೆಗೆ ಮಣಿದ ಶಿವಪಾರ್ವತಿಯರು ಅವರ ನಡುವಿನ ಸಹೋದರ ಸಂಬಂಧವನ್ನು ತೆಗೆದುಹಾಕಿ ಸತಿಪತಿಗಳಾಗಿ ಜೀವನ ಸಾಗಿಸಿ ಗಂಡು ಮಗುವಿಗೆ ಜನನ ನೀಡುವಂತೆ ವರ ನೀಡಿ ಕಳುಹಿಸುತ್ತಾರೆ. ಕಾಲ ಕಳೆದಂತೆ ಹೆಣ್ಣು ಕೇಂಜವ ಅಕ್ಕಿ ಗರ್ಭಿಣಿಯಾಗುತ್ತದೆ. ಆ ಸಮಯದಲ್ಲಿ ಸಹಜವಾಗಿಯೇ ಸಿಹಿ ತಿನ್ನುವ ಬಯಕೆಯುಂಟಾಗಿ ಗಂಡು ಕೇಂಜವನ ಬಳಿ ಸಿಹಿ ತರಲು ಹೇಳಿದಾಗ ತಾವರೆ ಹೂವಿನ ಮಧು ತರುವುದಾಗಿ ಹೇಳಿ ಹೋದ ಗಂಡು ಕೇಂಜವ ಕಾಣೆಯಾಗುತ್ತಾನೆ. ಹೆಣ್ಣು ಕೇಂಜವ ದಿಕ್ಕು ತೋಚದಂತಾಗಿ ರಾತ್ರಿ ಕಳೆದು ಬೆಳಗಾಗುವುದರ ಒಳಗೆ ತನ್ನ ಪತಿ ಮನೆ ಸೇರಿದರೆ ತನ್ನ ಮೊದಲ ಮೊಟ್ಟೆಯನ್ನು ಶಿವದೇವರಿಗೆ ಅರ್ಪಿಸುವುದಾಗಿ ಹರಕೆ ಹೇಳಿದಾಗ ಬೆಳಗಾಗುವುದರ ಒಳಗೆ ಗಂಡು ಕೇಂಜವ ತನ್ನ ಗೂಡು ಸೇರುತ್ತಾನೆ. ದಿನ ಕಳೆದು ನವಮಾಸ ತುಂಬಿದ ಹೆಣ್ಣು ಕೇಂಜವ ಒಂದು ದಿನ ಸುಂದರವಾದ ಮೊಟ್ಟೆಯನ್ನು ಇಡುತ್ತಾಳೆ. ಬಂಗಾರದ ವರ್ಣದ ಮೇಲೆ ಕಪ್ಪು ಗೆರೆಗಳಿಂದ ಕೂಡಿದ ಆ ಮೊಟ್ಟೆಯನ್ನು ಕಂಡು ಕೇಂಜವ ನೋಡಿ ಸಂತೋಷದಿಂದ ಕುಣಿದಾಡುತ್ತಾನೆ. ತಾವು ಇದನ್ನು ತಮ್ಮ ದೇವರಾದ ಶಿವನಿಗೆ ಹರಕೆ ನೀಡಬೇಕೆಂದು ಹೆಣ್ಣು ಕೇಂಜವ ನೆನಪಿಸಿದಾಗ ಹರಕೆ ಸಂದಾಯ ಮಾಡುವುದು ತಮ್ಮ ಕರ್ತವ್ಯವೆಂದು ತಿಳಿದ ಹೆಣ್ಣು ಹಾಗೂ ಗಂಡು ಕೇಂಜವ ಅಕ್ಕಿಗಳು ತಮ್ಮ ರೆಕ್ಕೆಗಳನ್ನು ಜೋಡಿಸಿಕೊಂಡು ಮೊಟ್ಟೆಯನ್ನು ಅದರ ನಡುವೆ ಇರಿಸಿಕೊಂಡು ಶಿವದೇವರಿಗೆ ಅರ್ಪಿಸಿ ಬರುತ್ತಾರೆ. ಶಿವದೇವರು ಕೂಡ ಆ ಮೊಟ್ಟೆಗೆ ಮನಸೋತು ತಾನು ಮಲಗುವ ಜಾಗದಲ್ಲಿ ಇರಿಸಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಶಿವದೇವರ ಬಳಿ 1000 ಗೋವುಗಳು ಇದ್ದವು. ಅವುಗಳನ್ನು ನೋಡಿಕೊಳ್ಳುವ ಕಾಯಕ ಸ್ವತಃ ಪಾರ್ವತಿ ದೇವಿ ಮಾಡುತ್ತಿರುವುದರಿಂದ ಒಂದು ದಿನ ಗೋವುಗಳನ್ನು ನೋಡಿಕೊಳ್ಳುವ ವಿಚಾರದಲ್ಲಿ ಶಿವ ಪಾರ್ವತಿಯರಿಗೆ ವಾಗ್ವಾದ ನಡೆದು ಪಕ್ಕದಲ್ಲಿದ್ದ ದಿಂಬನ್ನು ಪಾರ್ವತಿಗೆ ಎಸೆದಾಗ ಅದು ಆ ಮೊಟ್ಟೆಗೆ ತಗಲಿ ಮೊಟ್ಟೆಯೊಡೆದು ಅರ್ಧಂಬರ್ಧ ಬೆಳೆದ ಹುಲಿಯ ಆಕೃತಿಯನ್ನು ಹೊಂದಿರುವ ಕುಮಾರ ಜನಿಸಿ ಬರುತ್ತಾನೆ. ಕುಮಾರನ ಉದ್ಭವವನ್ನು ನೋಡಿ ಸಮಾಧಾನಗೊಂಡ ಶಿವನು ಇನ್ನು ಮುಂದಕ್ಕೆ ಗೋವುಗಳನ್ನು ಪಾಲನೆ ಮಾಡುವ ಕೆಲಸ ನೀನು ಮಾಡಬೇಕೆಂದು ಕುಮಾರನಿಗೆ ಅಪ್ಪಣೆ ನೀಡುತ್ತಾನೆ. ಕಾಲ ಕಳೆದಂತೆ ಒಂದು ದಿನ ಶಿವನು ಕುಮಾರನನ್ನು ಕರೆದು, ನೀನು ಸ್ವಾಮಿ ಲೋಕದಿಂದ ಭೂಲೋಕಕ್ಕೆ ಹೋಗುವ ದಿನ ಕೂಡಿ ಬಂದಿದೆ. ನೀನು ಇನ್ನು ಮುಂದಕ್ಕೆ ಪಿಲಿಚಂಡಿ ಎನ್ನುವ ಹೆಸರಿನಿಂದ ಭೂಲೋಕಕ್ಕೆ ಹೋಗಿ ಮಹಾಮಾಯಿಯ ವಾಹನವಾಗು, ಭಕ್ತರನ್ನು ರಕ್ಷಿಸು ಎಂದು ವರ ನೀಡಿ ಭೂಲೋಕಕ್ಕೆ ಕಳುಹಿಸಿಕೊಡುತ್ತಾರೆ. ಶಿವ ಪಾರ್ವತಿಯರ ಅಪ್ಪಣೆ ಪಡೆದು ಭೂಲೋಕಕ್ಕೆ ಇಳಿದು ಬಂದು ಮಹಾಮಾಯಿಯನ್ನು ಭೇಟಿಯಾಗಿ ಮಹಾಮಾಯಿಯ ವಾಹನವಾಗುತ್ತಾನೆ. ಅಲ್ಲಿಂದ ಭೂಲೋಕ ಸುತ್ತಾಡಲು ಮುಂದಕ್ಕೆ ಸಾಗಿದ ಪಿಲಿಚಂಡಿ ಒಂದು ದೃಶ್ಯವನ್ನು ನೋಡುತ್ತಾನೆ. 1000 ದೈವಗಳ ಜೊತೆಗೆ ಕೋಟಿ ಚೆನ್ನೆಯರು ಗಂಗೆಯಲ್ಲಿ ಸ್ನಾನ ಮಾಡಿ ಶುಚಿಯಾಗಲು ಕಾಯುತ್ತಿದ್ದವು. ಆ ದೈವಗಳಿಗೆ ಒಂದು ಅಡ್ಡಿಯುಂಟಾಗಿತ್ತು. ಬೊಬ್ಬರಿಯ ದೈವ ತನ್ನ ಒಂದು ಕಾಲು ಸಮುದ್ರದ ದಡದಲ್ಲಿ ಹಾಗೂ ಇನ್ನೊಂದು ಕಾಲು ಘಟ್ಟಕ್ಕೆ ಇಟ್ಟು ದೈವಗಳೆಲ್ಲ ತನ್ನ ಕಾಲಿನ ಅಡಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರಬೇಕೆಂದು ಹೇಳಿ ಅಪಹಾಸ್ಯ ಮಾಡಿ ನಗುತ್ತಿದ್ದ. ಆತನ ಕಾಲಿನ ಅಡಿಯಲ್ಲಿ ಹೋದರೆ ತಮ್ಮ ಘನತೆ ಹಾಗೂ ಗೌರವಕ್ಕೆ ಧಕ್ಕೆಯುಂಟಾಗುವ ಕಾರಣ ದೈವಗಳು ದೂರ ನಿಂತಿದ್ದವು. ಅದೇ ದಾರಿಯಲ್ಲಿ ಬಂದ ಪಿಲಿಚಂಡಿ ದೈವ ಆತ ಕಾಲು ತೆಗೆಯುವಂತೆ ಮಾಡಿದರೆ ತನಗೆ ಏನು ಕೊಡುತ್ತೀರಿ ಎಂದು ಕೇಳಿದಾಗ ಕೋಟಿ ಚೆನ್ನೆಯರು ಈ ರೀತಿ ಹೇಳುತ್ತಾರೆ. ಬೊಬ್ಬರಿಯ ದೈವ ತನ್ನ ಕಾಲು ಎತ್ತಿ ತಮ್ಮ ದಾರಿಯಿಂದ ದೂರ ಸರಿಯುವಂತೆ ಮಾಡಿದರೆ ತಮ್ಮ 66 ಗರುಡಿಗಳಲ್ಲಿ ಬಡಗು ದಿಕ್ಕಿನಲ್ಲಿ ಬಾಗಿಲು ಇರಿಸಿ ನಿನಗೆ ಮೊದಲ ಗಂಧ ಮೊದಲ ವೀಳ್ಯ ಕೊಡಿಸುತ್ತೇವೆ ಎಂದಾಗ ಒಪ್ಪಿಗೆ ಸೂಚಿಸಿದ ಪಿಲಿಚಂಡಿ ದೈವ ತೆಂಗಿನ ಗರಿಗಳನ್ನು ಜೋಡಿಸಿ ಅದರಿಂದ ಒಂದು ಸೂಟೆ ತಯಾರಿಸಿ ಸೂಟೆಗೆ ಬೆಂಕಿ ಹಚ್ಚಿ ಆ ಬೆಂಕಿಯನ್ನು ಬೊಬ್ಬರಿಯನ ಕಾಲಿಗೆ ಇಡುತ್ತಾನೆ. ಬೆಂಕಿಯ ಬಿಸಿಗೆ ಬೊಬ್ಬರಿಯ ಕಾಲು ಎತ್ತಿದ ತಕ್ಷಣ ಆ ಕ್ಷಣಕ್ಕಾಗಿಯೇ ಕಾಯುತ್ತಿದ್ದ ಬಬ್ಬುಸ್ವಾಮಿ ಎನ್ನುವ ದೈವ ತನ್ನ ಆಯುಧದಿಂದ ಬೊಬ್ಬರಿಯನ ಕಾಲನ್ನು ಕಡಿಯುತ್ತಾನೆ. ಬೊಬ್ಬರಿಯ ದೈವ ತಮ್ಮ ದಾರಿಯಿಂದ ಸರಿದ ಕಾರಣ ಗಂಗೆಯಲ್ಲಿ ಮಿಂದು ಬಂದ ದೈವಗಳು ಸಂತುಷ್ಟರಾಗುತ್ತಾರೆ. ತಾವು ನೀಡಿರುವ ಮಾತಿನಂತೆ ಕೋಟಿ ಚೆನ್ನೆಯರು
ತುಳುನಾಡಿನಾದ್ಯಂತ ತಮ್ಮ 66 ಗರಡಿಗಳಲ್ಲಿ ಪಿಲಿಚಂಡಿ ದೈವಕ್ಕೆ ಒಂದು ಮನೆ ಮಂಚವು ಇರಿಸಿ ಸೇವೆ ಕೊಡುವ ವ್ಯವಸ್ಥೆಯನ್ನು ಮಾಡುತ್ತಾರೆ. ಆ ಬಳಿಕ ಪಿಲಿಚಂಡಿ ದೈವ ತುಳುನಾಡಿನಾದ್ಯಂತ ಹಲವಾರು ಜಾಗಗಳಲ್ಲಿ ನೆಲೆ ನಿಂತು ಕಾರ್ಣಿಕ ಮೆರೆದು ಭಕ್ತರನ್ನು ಸಲಹುತ್ತಾನೆ. ಗರಡಿಗಳಲ್ಲಿ ನೆಲೆ ನಿಂತ ಬಳಿಕ ಪಿಲಿಚಂಡಿ ದೈವ ಯಾವ ರೀತಿಯ ಕಾರಣಿಕವನ್ನು ಮೆರೆಯುತ್ತಾನೆ ಎನ್ನುವ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.